ಸತ್ಯಡು ಬತ್ತಿನಕ್ಲಿಗ್ ತಿಗಲಡು ಸಾದಿ ಕೊರ್ಪ ಅನ್ಯಾಯಡು ಬತ್ತಿನಕ್ಲಿಗ್ ಸುರ್ಯೋಡು ಸಾದಿ ತೋಜಾವ ನಂಬುನಕ್ಲಿಗ್ ಇಂಬು ಕೊರ್ಪ ಸತ್ಯ ಗೆಂದಾದ ಕೊರ್ಪ ಇದು ಅಂದಿನ ಕಾಲದಲ್ಲಿ ಕೋಟಿ ಚೆನ್ನೆಯರು ನೀಡಿದ ಅಭಯದ ನುಡಿ. ಈ ಕೋಟಿ ಚೆನ್ನೆಯರು ಪಡುಮಲೆ ಇಳಿದು ಹೋಗುವ ಸಂದರ್ಭ ಬ್ರಹ್ಮಪೈದರ್ಗಳು ಮತ್ತೆ ಹಿಂದಿರುಗಿ ಬರುತ್ತಾರೆ ಅಂತ ಹೇಳಿದ ಮಾತಿನಂತೆ ಬೇಯಿಸಿದ ಭತ್ತದಲ್ಲಿ ಮೊಳಕೆ ಬಂದಲ್ಲಿ ಗರುಡಿ ಕಟ್ಟಿ ಅಲ್ಲಿ ಕೋಟಿ ಚೆನ್ನೆಯರ ಆರಾಧನೆ ನಡೆಯುತ್ತೆ. ಮೂಲದಲ್ಲಿ 66 ಗರುಡಿ 33 ಮನೆ ಗರುಡಿಗಳು ಸೇರಿ ತುಳುನಾಡಿನಲ್ಲಿ 260ಕ್ಕಿಂತಲೂ ಹೆಚ್ಚು ಗರಡಿಗಳಲ್ಲಿ ಕೋಟಿ ಚೆನ್ನೆಯರನ್ನ ಬ್ರಹ್ಮರ ಒಟ್ಟಿಗೆ ಬ್ರಹ್ಮ ಬೈದರ್ಗಳು ಅಂತ ಆರಾಧಿಸಿ ವರ್ಷಕ್ಕೊಮ್ಮೆ ದೊಂಪದ ಬಲಿ ಮತ್ತು ಗರಡಿ ಆಯನ ನಡೆಸಿಕೊಂಡು ಬರ್ತಾ ಇದ್ದಾರೆ. ತೋಡಾರಿನ ಕೊಡಮಣಿತಾಯ ದೈವಸ್ಥಾನ ಬ್ರಹ್ಮ ಬೈದರ್ಗಳ ಗರಡಿಯ ವರ್ಷಾವಧಿ ಜಾತ್ರೆಯಲ್ಲಿ ಶುಕ್ರವಾರ ಬ್ರಹ್ಮ ಬೈದರ್ಗಳ ನೇಮ ನಡೆಯಿತು. ಊರ ಪರವೂರಿನ ಭಕ್ತರು ಗರುಡಿಗೆ ಆಗಮಿಸಿ ನೇಮ ಕಣ್ತುಂಬಿಸಿಕೊಂಡು ಬ್ರಹ್ಮ ಬೈದರ್ಗಳ ಹಾಗೂ ಕೋಟಿ ಚೆನ್ನೆಯರ ಆಶೀರ್ವಾದವನ್ನ ಪಡೆದುಕೊಂಡ್ರು.